ಭಾರತದ ಮಧ್ಯಪ್ರದೇಶ ರಾಜ್ಯದ ಕಥಿಯಾವಾಡ್ ಪ್ರದೇಶದಲ್ಲಿ ಬೆಳೆಯುವ ನೂರ್ ಜಹಾನ್ ಮಾವಿನ ಹಣ್ಣು ಭಾರತದಲ್ಲಿ ಬೆಳೆಯುವ ಅತಿ ದೊಡ್ಡ ಮಾವಿನ ಹಣ್ಣು ಆಗಿದೆ. ಆಲ್ಫೋನ್ಸ್, ಬಂಗನಪಲ್ಲಿ, ದಶೇರಿ, ಕೇಸರ್, ಲಾಂಕ್ರಾ, ತೋತಾಪುರಿ, ನೀಲಂ ಎಂದು ಅದೆಷ್ಟೋ ಮಾವಿನ ಹಣ್ಣುಗಳು ನಮ್ಮ ದೇಶದಲ್ಲಿವೆ. ಆದರೆ ತುಂಬಾ ಕಡಿಮೆ ಬೆಳೆಯುವ ನೂರ್ ಜಹಾನ್ ಮಾವಿನ ಹಣ್ಣು ದೇಶದ ಪ್ರಪಂಚದ ದೊಡ್ಡ ಮಾವಿನ ಹಣ್ಣು ಎನ್ನಬಹುದು. ಒಂದು ನೂರ್ ಜಹಾನ್ ಮಾವಿನ ಹಣ್ಣು 3 ರಿಂದ 3.5 ಕಿಲೋ ತೂಗುತ್ತದೆ ಹಾಗೂ 1 ಅಡಿ ಉದ್ದ ಇರುತ್ತದೆ. ಅಫ್ಘಾನಿಸ್ತಾನ ಮೂಲದ ಈ ಹಣ್ಣು ಮೊಘಲರ ಕಾಲದಲ್ಲಿ ಮಧ್ಯಪ್ರದೇಶಕ್ಕೆ ಬಂದಿದ್ರೂ ನಶಿಸಿತ್ತು. 1965ರಲ್ಲಿ ಮಧ್ಯಪ್ರದೇಶದ ಕಥಿಯಾವಾಡದಲ್ಲಿ ಜಾಧವ್ ಎಂಬುವರು ನೆಟ್ಟ ಮರ ಉತ್ತಮ ಫಲವನ್ನ ನೀಡಿದೆ. 70ರ ದಶಕದಲ್ಲಿ ಒಂದೆರಡು ಮಾರುಕಟ್ಟೆಗೆ ಬಂದಿತ್ತು. ಈಗ ಮಗ ಶಿವರಾಜ್ ಸಿಂಗ್ ಜಾಧವ್ ಕಾಲದಲ್ಲಿ ಇಲ್ಲಿ ಸಾಕಷ್ಟು ನೂರ್ ಜಹಾನ್ ಮಾವಿನ ಹಣ್ಣು ಬೆಳೆಯುತ್ತದೆ. ವಿದೇಶಗಳಿಗೆ ರಫ್ತಾಗ್ತದೆ. ಆದರೆ ಎಲ್ಲೆಡೆ ಸಿಗುವಂತೆ ಬೆಳೆಯಲು ಸಾಧ್ಯವಾಗಿಲ್ಲ.